ತ್ರಿಪುರಾ ರಾಜ್ಯ ವ್ಯಾಪಕವಾಗಿ ಸಿಪಿಎಂ ಕಚೇರಿಗಳ ಮೇಲೆ ನಡೆದ ಸರಣಿ ದಾಳಿಯನ್ನು ಖಂಡಿಸಿ ಬಿಜೆಪಿಯ ತಾಲಿಬಾನ್ ಮಾದರಿಯ ಗೂಂಡಾಗಿರಿ ಪೈಶಾಚಿಕ ಕೃತ್ಯವನ್ನು ವಿರೋಧಿಸಿ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ವಿವಿಧ ಕೇಂದ್ರಗಳಲ್ಲಿ ಪ್ರತಿಭಟನಾ ಧರಣಿಯನ್ನು ಹಮ್ಮಿಕೊಂಡರು. ಹೊಸಂಗಡಿಯಲ್ಲಿ ನಡೆದ ಪ್ರತಿಭಟನಾ ಧರಣಿಯಲ್ಲಿ ಸಿಪಿಎಂ ಕಾಸರಗೋಡು ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯ ಕೆಆರ್ ಜಯಾನಂದ್ ಅವರು ಉದ್ಘಾಟಿಸಿದರು. ದಯಾಕರ್ ಅಧ್ಯಕ್ಷತೆಯನ್ನ ವಹಿಸಿದ್ರು. ಅದೇ ರೀತಿ ಕುಂಜತೂರು ಸಿಪಿಎಂ ಲೋಕಲ್ ಸಮಿತಿ ವತಿಯಿಂದ ನಡೆದ ಪ್ರತಿಭಟನಾ ಧರಣಿಯನ್ನ ಸಿಪಿಎಂ ಹಿರಿಯ ನೇತಾರ ಬಾಲಕೃಷ್ಣ ಮಾಸ್ತರ್ ಉದ್ಘಾಟಿಸಿದರು. ಅಶ್ರಫ್ ಕುಂಜತೂರು ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭದಲ್ಲಿ ಪ್ರಶಾಂತ್ ಕನಿಲಾ, ಕರುಣಾಕರ್ ಶೆಟ್ಟಿ, ಎಂಕೆ ಆಶೀರ್, ರಾಮದಾಸ್, ಚಂದಪ್ಪ ಮಾಸ್ತರ್, ಕಮಲಾಕ್ಷ ಕನಿಲಾ, ಅದೇ ರೀತಿ ರಜಾಕ್, ಬದ್ರುದ್ದೀನ್, ಮೊಹಮ್ಮದ್ ಗಂಗಾಧರ್ ಮೊದಲಾದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು. ಕೇಂದ್ರ ಕಮಿಟಿ ಸ್ಟೇಟ್ ಕಮಿಟಿ ಆಫೀಸ್ ಆದ ಜನ ದಸರಥ್ಯ ಮಂದಿರದ ಸಂಘ ಪರಿವಾರದ ಆಕ್ರಮ 15 ವರ್ಷ ತ್ರಿಪುರದ ಮುಖ್ಯಮಂತ್ರಿ ಆದ ನಂತರ ಆದಿವಾಸಿ ಭಾಗದ ಬಂದ ಜನ ದಸರಥ್ಯ ಜನ ಆ ಸ್ಟೇಟ್ ಕಮಿಟಿ ಆಫೀಸಿನ ಆಕ್ರಮ ಒಟ್ಟಿಗೆ ಮಾಧ್ಯಮದ ಕ್ಲೆಲ್ಲ ಅವೇ ರೀತಿ ಮೋಜಿ ಜಿಲ್ಲಾ ಕಮಿಟಿ ಆಫೀಸ್ ಇಲ್ಲ ದೀರ್ಘಕಾಲ ತ್ರಿಪುರದ ಮುಖ್ಯಮಂತ್ರಿ ಆದ ಇತರ ಜನ ಸಿಪಿಎಂದ PV ಮೆಂಬರ್ ಆದ ಜನ ಮಾಣಿಕ್ ಸರ್ಕಾರಲ್ಲ ಆಕ್ರಮಣ ಮಾಡುತ್ತಿನ ಸಂಭವ ಉಂಟಾಗ ಅಂತ ಪೊಲೀಸ್ ಇಂದಿನ ಪುರ ತೋದಲ ತೋಂದರೆಕ್ಕ ಅಟೆಂಡ್ ಮಾಡ್ತನವಾದುಂಡು ಸಂಭವ ಯಾಕಂದ್ರೆ ಸ್ವಾಗತ ಬಂದ್ಲೆಕ್ಕನೆ ಒಂಜಿ ರಾಜ್ಯದ ಆಡಳಿತ ಪತ್ರ ನಡೆದ ಬುಕ್ಕ ಬಿಜೆಪಿ ಸಂಘ ಪರಿವಾರದಕ್ಕೆ ಮಣಪಣ ಜನ ಆಕ್ರಮದ ಒಂದು ಉತ್ತಮ ನಿರ್ದೇಶನವಾದುಂಡು ತ್ರಿಪುರ ಉಂದಾಯಿನ ತ್ರಿಪುರದ ಮಣಪಣ ಜನ ಆ LS ಸ್ಟೇಟ್ ಇದೆ ಕಾರಣ ದೀರ್ಘಕಾಲವಾದ ಆಡಳಿತ ಮಂತ್ರಿ ಜನ CPM ಅವಳ ಜನ ಆದಿವಾಸಿಗಳ ಸಾಧಾರಣ ಜನಕ್ಕಲ್ಲ ಪಾಠ್ಯ ಅದು ಬೆಳೆದು ಬತ್ತನವಾದುಂಡು ತ್ರಿಪುರಡು CPMದ ಬೆಳವಣಿಗೆಯನ್ನು ಸೈಸರತಿ ಇರಂದಾದುಂಡು ಅವಳ ಜನ ಉಗ್ರಗಾಮಿ ಸಂಘಟನೆಯೊಟ್ಟಿಗೆ ಸೇರೋದಾದುಂಡು ಕಾರಣ ಚುನಾವಣೆ ಸಂಘ ಪರಿವಾರದಲ್ಲಿ ಗೆಲ್ತು ಬತ್ತು ನಾವು